ಮಹಾರಾಷ್ಟ್ರ ರಾಜ್ಯದಲ್ಲಿ ರಾತ್ರಿ ಸ್ವಯಂ ಬೆಳಗುವ ಹೆಚ್ಚಿನ ಸ್ಥಳಗಳು ಇವೆ. ತುಳುನಾಡಿನ ಮಟ್ಟು ಪಡುಕೆರೆ ಇವುಗಳಲ್ಲಿ ಒಂದು. ಮಿಂಚುಹುಳು ಇರುಳು ಬೆಳಗುವುದು ನಿಮಗೆ ಗೊತ್ತು. ಕೆಲವು ಬಗೆಯ ಅಣಬೆಗಳು, ಬೂಸ್ಟ್ಗಳು, ಸೂಕ್ಷ್ಮಾಣುಗಳು ಕೂಡ ಬೆಳಗುತ್ತವೆ. ಅಂತಹ ರಾಜ್ಯ ಸ್ಥಳ ಕಾರಣ ಮುಂದಿನಂತಿದೆ. ಮಹಾರಾಷ್ಟ್ರ ಭೀಮಾಶಂಕರ ರಕ್ಷಿತಾರಣ್ಯ ಮೈಸೇನಾ ಬೂಸ್ಟ್, ಗೋವಾ ಮಾದೇವೈ ರಕ್ಷಿತಾರಣ್ಯ ಮಿಂಚುಹುಳು ಬೂಸ್ಟ್, ಮಹಾರಾಷ್ಟ್ರ ಪುರುಷ್ವಾಡಿ ಕಾಡು ಮಿಂಚುಹುಳುಗಳು, ಮೇಘಾಲಯ ಕಾಂಗ್ಸುರಿ ಕಾಡು ಅಣಬೆಗಳು ಬೂಸ್ಟ್, ಮಹಾರಾಷ್ಟ್ರ ವೇಲಾಸ್ ಬೀಚ್ ಕಡಲ ಪ್ಲಾಂಕ್ಟೋನ್, ಕರ್ನಾಟಕ ಮಟ್ಟು ಪಡುಕೆರೆ ಹೊಯ್ಗೆಬೈಲು ಕಡಲ ಪ್ಲಾಂಕ್ಟೋನ್, ಲಕ್ಷದ್ವೀಪ ಬಂಗಾರಂ ದ್ವೀಪ ಕಡಲ ಪ್ಲಾಂಕ್ಟೋನ್, ಅಂಡಮಾನ್ ನಿಕೋಬಾರ್ ಹ್ಯಾವ್ಲಾಕ್ ದ್ವೀಪ ಕಡಲ ಪ್ಲಾಂಕ್ಟೋನ್, ಲಕ್ಷದ್ವೀಪ ಅಂಡಮಾನ್ ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶಗಳು ಪ್ಲಾಂಕ್ಟೋನ್ ಸಮುದ್ರದ ಸೂಕ್ಷ್ಮ ಸಸ್ಯಜೀವಿಯಾಗಿವೆ. ನಿಮ್ಮ ಮನೆ ಅಥವಾ ಕಟ್ಟಡದ ವಿದ್ಯುತ್ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ. ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಸೋಲಾರ್ ಆನ್ ಗ್ರಿಡ್ ಮತ್ತು ಹೈಬ್ರಿಡ್ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್. ಈಗ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ಅನ್ನು ನಿಮ್ಮ ಮನೆಯ ಚಾವಣಿಯ ಮೇಲೆ ಅಳವಡಿಸಿದಾಗ ನಿಮಗೆ ಬೇಕಾದ ವಿದ್ಯುತ್ ಅನ್ನು ನೀವೇ ಉತ್ಪಾದಿಸಿ ನಿಮ್ಮ ವಿದ್ಯುತ್ ಬಿಲ್ ಅನ್ನು ಪೂರ್ತಿ ಉಳಿತಾಯ ಮಾಡಬಹುದು. ಜೊತೆಗೆ ಕೇಂದ್ರ ಸರ್ಕಾರದ 78,000 ಸಹಾಯಧನವನ್ನು ಕೂಡ ಪಡೆಯಬಹುದು. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ಹಿಟ್ ಪಂಪ್, ಗ್ಯಾಸ್ ಗೀಸರ್ ಅಳವಡಿಸಿ ದಿನದ 24 ಗಂಟೆ ಬಿಸಿ ನೀರು ಪಡೆಯಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 30 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದ ಕರಾವಳಿ ಕರ್ನಾಟಕದ ಮುಂಚೂಣಿ ಸಂಸ್ಥೆಯಾಗಿದೆ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲ ಬಿಲ್ಡಿಂಗ್, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, ಎಂಜಿ ರಸ್ತೆ, ಮಂಗಳೂರು.